ನೋಡಿ, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಒಂದಷ್ಟು ಕಡೆ ರಸ್ತೆಗಳ ತೊಂದರೆ ಇತ್ತು. ಕೆಲವು ಕಡೆ ಅಲ್ಲಿ 30, 40, 50 ಮನೆಗಳಿರ್ತವೆ. ರಸ್ತೆಗೆ ಹೋಗಲಿಕ್ಕೆ ಅಲ್ಲಿ ತೊಂದರೆ ಆಗ್ತದೆ, ಆ ಮನೆಯವರಿಗೆ ಹೋಗಲಿಕ್ಕೆ ತೊಂದರೆ ಆಗ್ತದೆ. ಈ ಥರ ನಮಗೆ ಜನರು ಅವರ ತೊಂದರೆಯನ್ನು ಹೇಳ್ಕೊಳ್ತಾ ಇದ್ದರು. ನಮ್ಮ ಕೋಡಿಂಬಾಡಿಯಲ್ಲಿ ಒಂದು ರಸ್ತೆ ತೊಂದರೆ ಸುಮಾರು 40-50 ವರ್ಷದಿಂದ ಇತ್ತು. ಅವರು ಇಬ್ಬರೂ ಪಾರ್ಟಿಯನ್ನು ಕರೆದು ಅವರಿಗೆ ಸಮಾಧಾನವನ್ನು ಮಾಡಿ ಇಬ್ಬರನ್ನು ಕಾನ್ಫಿಡೆನ್ಸ್ ತಗೊಂಡು ಆ ರಸ್ತೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ನಮ್ಮ ಸರ್ವೇದು ರಸ್ತೆ ಸುಮಾರು 40 ವರ್ಷದಿಂದ ಒಂದು 4-5 ಮನೆಯವರು ಅದನ್ನು ತಡೆಯೊಡ್ಡಿ ಅವರಿಗೆ ಯಾರಿಗೂ ಸುಮಾರು 40 ಮನೆಯವರು ಹಿಂದುಗಡೆಯಿಂದ ಮನೆಯಲ್ಲಿ ಏನಾದರೂ ಸಾವು ಆದರೂ ಕೂಡ ಹೊತ್ತುಕೊಂಡು ಬರುವಂಥ ಪರಿಸ್ಥಿತಿಯಲ್ಲಿ ಇದ್ದರು. ನಾನು ಚುನಾವಣಾ ಸಮಯದಲ್ಲಿ ಅವರೆಲ್ಲ ನನ್ನ ವಿನಂತಿ ಮಾಡಿಕೊಂಡಿದ್ರು, ನಮಗೆ ಆ ರಸ್ತೆಯನ್ನು ನೀವು ಮಾಡಿಕೊಡಬೇಕು. ನಾನು ಕೂಡಲೇ ಅದಕ್ಕೆ ಅನುದಾನವನ್ನು ಇಟ್ಟು ಆ ರಸ್ತೆಯನ್ನು ಮಾಡಲಿಕ್ಕೆ ಸುಮಾರು 1 ವರ್ಷದಿಂದ ಪ್ರಯತ್ನವನ್ನು ಮಾಡಿಕೊಂಡು ಬಂದೆ. ಆ ಮನೆಯವರನ್ನೆಲ್ಲ ಕರೆದು ಅವರ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದೆ. ಆದರೆ ಅವರು ಅದಕ್ಕೆ ಯಾವುದಕ್ಕೂ ಒಪ್ಪಲಿಲ್ಲ. ಅವರಿಗೆ ಗಂಗಾ ಕಲ್ಯಾಣದಲ್ಲಿ 7 ಲಕ್ಷ ರೂಪಾಯಿ ಕೊಡ್ತೀನಿ, ನೀವು ಬೋರ್ವೆಲ್ ಹಾಕಿ ನಿಮ್ಮ ಜಾಗವನ್ನು ಕೃಷಿ ಮಾಡಿ. ಆದರೆ ಏನಿದೆ ಸರ್ಕಾರ ಇವಾಗಲೇ AC, ತಹಸೀಲ್ದಾರರು, DC, ಕೋರ್ಟು ಎಲ್ಲ ಆದೇಶ ಮಾಡಿದೆ. ಆದೇಶ ಮಾಡಿರುವಂಥ ರಸ್ತೆಯನ್ನು ನೀವು ಬಿಟ್ಟು ಕೊಡಬೇಕಂತ ವಿನಂತಿ ಮಾಡಿಕೊಂಡಿದ್ದೀವಿ. ಆದರೆ ಅವರು ಅದಕ್ಕೆ ಒಪ್ಪಿಕೊಂಡಿಲ್ಲ. ಅದಕ್ಕಾಗಿ ನಾವು ಕಾನೂನಿನಲ್ಲಿ ಯಾವ ರೀತಿ ವಿಚಾರಗಳಿದೆ ಆ ಮುಖಾಂತರ ಕಾರ್ಯಾಚರಣೆಯನ್ನು ಮಾಡುವ ಮುಖಾಂತರ ಸರ್ವೆಯ ಆ ರಸ್ತೆಯನ್ನು ನಿರ್ಮಾಣ ಮಾಡಿದ್ವಿ. ಇವತ್ತು ಸುಮಾರು 100 ಮನೆಯವರು ಇಲ್ಲಿ ಬಂದಿದ್ದರು. ಒಬ್ಬರು ಇಬ್ಬರು ತಡೆ ಒಡ್ಡಿದರೆ ಆ ಭಾಗದ ಆ ಗ್ರಾಮದ ಜನರಿಗೆ ಸಹಕಾರ ಆಗ್ತಾ ಇದ್ದರೆ ನಾವು ಖಂಡಿತ ಕಾನೂನು ಮುಖಾಂತರ ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಸರ್ವೆಯ ರಸ್ತೆಯನ್ನು ಪೂರ್ಣಗೊಳಿಸಿದ್ವಿ. ಇಲ್ಲಿ ನಮ್ಮ ಪಕ್ಕದಲ್ಲಿ ನಗರಸಭಾ ವ್ಯಾಪ್ತಿಯಲ್ಲಿರುವಂಥ ಜಾಗದಲ್ಲಿ ಕೂಡ ನಿನ್ನೆ ರಾತ್ರಿ ಒಂದು ರಸ್ತೆಯ ಕೆಲಸ ಆಗ್ತಾಯಿತ್ತು. ಅವರು ಕೂಡ ಸುಮಾರು 30 ವರ್ಷದಿಂದ ಈ ರಸ್ತೆಗೆ ಬೇಡಿಕೆಯನ್ನು ಇಟ್ಟಿದ್ದರು. ನಾನು ಕೂಡ ಅದಕ್ಕೆ ಯಾರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅವರನ್ನು 3 ಸಲ ಕಚೇರಿಗೆ ಕಳಿಸಿ ಅವರ ಮನವನ್ನು ಒಲಿಸುವಂಥ ಕೆಲಸವನ್ನು ಮಾಡಿದೆ. ಅವರಿಗೆ ಅನುದಾನವನ್ನು ಕೊಡುವಂಥ ಕೆಲಸವನ್ನು ವಿಚಾರವನ್ನು ಕೂಡ ಹೇಳಿದೆ. ಅವರು ಅದಕ್ಕೆ ಒಪ್ಪಿಕೊಂಡಿಲ್ಲ. ಆಗ ನಾವೊಂದು 100 ಜನರಿಗೆ ಅದು ಸಹಕಾರಿ ಆಗುವುದಿದ್ರೆ ಈಗ ಎಕ್ಸಿಸ್ಟಿಂಗ್ ಪ್ರಸ್ತುತ ಇರುವಂಥ ರಸ್ತೆಯನ್ನು ತಡೆ ಮಾಡೋದ್ರಲ್ಲಿ ಏನೋ ಅದು ಆಗುವುದಿಲ್ಲ. ಕಾನೂನಾತ್ಮಕವಾಗಿ ಯಾವ ರೀತಿ ರಸ್ತೆಯನ್ನು ಮಾಡಬೇಕಾ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇದನ್ನು ಯಾಕೆ ಮಾಡಬೇಕು ಅಂತ ನೀವು ಕೇಳ್ತಾ ಇದ್ದೀರ ಅಂತ ಹೇಳಿದ್ರೆ, ಇದು ಮಾಡಬೇಕಿದೆ. ರಸ್ತೆ ಅವನ ಹಕ್ಕು. ಕುಡಿಯೋ ನೀರು, ರಸ್ತೆ, ಮನೆ, ನಿವೇಶನ ಎಲ್ಲ ನಮ್ಮ ಈ ಜನರ ಸಾಮಾನ್ಯ ಹಕ್ಕು. ಅದನ್ನು ಕೊಡುವಂಥ ಕೆಲಸಗಳು ಮಾಡಬೇಕು. ಯಾರೋ ಒಬ್ಬರು ತಡೆ ಆಗಿದ್ದಾರೆ, ಅದಕ್ಕೆ ಏನೋ 25 ಕೇಸ್ಗಳನ್ನು ಹಾಕ್ಬಿಟ್ಟು ಇನ್ನೂ 100 ವರ್ಷ ಅದನ್ನು ಮುಂದೆ ತಗೊಂಡು ಹೋಗ್ಬೋದು. ಯಾರು ತಡೆ ಒಡ್ತಾರೆ ಅವರಿಗೆ ಸರಿಯಾದ ರಸ್ತೆಗಳಿರ್ತದೆ, ಮುಂದೆ ಯಾರಿಗೂ ರಸ್ತೆ ಹೋಗಬಾರ್ದು ಅಂತ ಅವರ ಕಲ್ಪನೆ. ಅದಕ್ಕೆ ಖಂಡಿತ ಅವಕಾಶಗಳಿಲ್ಲ. ಕಾನೂನು ಪ್ರಕಾರ ಯಾರಿಗೆ ಸಾರ್ವಜನಿಕರಿಗೆ ನ್ಯಾಯ ಸಿಗಬೇಕು ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಇವತ್ತು ಅಷ್ಟೊಂದು ಜನರಿಗೆ ಸಮಾಧಾನ ಆಗಿದೆ, ಸಂತೋಷ ಆಗಿದೆ ಅಂತ ಹೇಳಿದ್ರೆ ಅದು ನನಗೂ ಕೂಡ ಸಂತೋಷದ ವಿಚಾರ. ಕಾನೂನು ಪ್ರಕಾರ ಯಾವ ರೀತಿ ಕ್ರಮಗಳನ್ನು ಕೈಗೊಂಡು ರಸ್ತೆಯನ್ನು ಬಿಡಿಸುವಂಥ ಕೆಲಸವನ್ನು ಮಾಡ್ತೇವೆ, ಆ ಮುಖಾಂತರ ಮಾಡ್ತೇವೆ ಹೊರತು ಯಾವುದೇ ಒತ್ತಡ ಮುಖಾಂತರ ಅಲ್ಲ. ಪುತ್ತೂರಿನ ಅಭಿವೃದ್ಧಿಗೆ ರಸ್ತೆ ಕೂಡ ಪೂರಕ, ಅದಕ್ಕೆ ಬೇಕಾಗುವಂಥ ಕೆಲಸವನ್ನು ಮಾಡ್ತೇವೆ. ಸರ್, ಇನ್ನಷ್ಟು ಬೇಡಿಕೆಗಳುಂಟು ಇಂಥದ್ದು? ತುಂಬ ರಸ್ತೆಯ ಬೇಡಿಕೆಗಳು, ಇನ್ನಷ್ಟು ವಿಚಾರಗಳು ನನ್ನ ಗಮನಕ್ಕೆ ಬಂದಿದೆ. ಆದರೆ ಕಾನೂನು ಪ್ರಕಾರ ಯಾವ ರೀತಿ ಅದನ್ನು ಸ್ಟಡಿ ಮಾಡಿ ಕೆಲವರು ಅನಾವಶ್ಯಕವಾಗಿ ತನ್ನ ಹಣದ ವ್ಯವಸ್ಥೆ, ತನ್ನ ಇನ್ಫ್ಲುಯೆನ್ಸು ಇದನ್ನೆಲ್ಲ ಬಳಸಿಕೊಂಡು ರಸ್ತೆ ತಡೆ ಮಾಡೋದನ್ನು ನಾವು ಯಾವತ್ತೂ ಒಪ್ಪುವುದಿಲ್ಲ. ಅವರ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಸಾರ್ವಜನಿಕರಿಗೆ ನ್ಯಾಯ ಸಿಗುವಂಥ ಕೆಲಸವನ್ನು ಅವರು ಕೂಡ ಸಹಭಾಗಿತ್ವದಲ್ಲಿ ಸೇರಿಕೊಳ್ಬೇಕು. ಅದರಿಂದ ಮಾತ್ರ ನಮ್ಮ ಈ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ಇನ್ನೂ ತುಂಬ ಇಂಥ ಬೇಡಿಕೆಗಳು ಬಂದಿದೆ. ಅವರನ್ನು ಕೂಡ ಮನವೊಲಿಸಿ ಅದನ್ನು ಮಾಡುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ನಾವು ಮಾಡ್ತೇವೆ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.